ಅಬ್ಬಬ್ಬಬ್ಬಬ್ಬಬ್ಬ ಏನ್ ಗುರು ಕ್ರೇಸ್. ಯುವರತ್ನ ಚಿತ್ರದ ಪ್ರಮೋಷನ್ಗಾಗಿ ಅಪ್ಪು ಸರ್ ಹಾಗೆ ಯುವರತ್ನ ಚಿತ್ರತಂಡ ಉತ್ತರ ಕರ್ನಾಟಕ ಪ್ರವಾಸದಲ್ಲಿದೆ. ನೀರು ಕೇಳಿದ್ರೆ ಪಾನಕನೆ ಕೊಡುವ ಉತ್ತರ ಕರ್ನಾಟಕದ ನಮ್ಮ ಸಹೋದರರು ಅಪ್ಪು ಅವರನ್ನು ಅಪ್ಪಿಕೊಂಡ್ರು. ಅಕ್ಕಪಕ್ಕದ ಊರುಗಳಿಂದ ತಂಡೋಪತಂಡವಾಗಿ ಆಗಮಿಸಿದ್ರು. ಒಂದಿಷ್ಟು ಕಡೆಗಳಲ್ಲಿ ಹೂವಿನ ಹಾರದ ಜೊತೆಗೆ ಸೇಬಿನ ಹಾರವನ್ನು ಅಪ್ಪು ಸರ್ಗೆ ಹಾಕಿದ್ರು. ಹೀಗೆ ಉತ್ತರ ಕರ್ನಾಟಕದ ಮಂದಿ ಯುವರತ್ನನಿಗೆ ಭರ್ಜರಿ ಸ್ವಾಗತ ಕೋರಿದ್ರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೇವಲ ಅಪ್ಪು ಸರ್ ಅಭಿಮಾನಿಗಳು ಮಾತ್ರವಲ್ಲ, ದರ್ಶನ್ ಅಭಿಮಾನಿಗಳು ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಬಳ್ಳಾರಿಯಲ್ಲಿ ದರ್ಶನ್ ಅಭಿಮಾನಿಯೊಬ್ರು ಅಪ್ಪು ಸರ್ ಬಗ್ಗೆ ಏನಂದ್ರು ಒಮ್ಮೆ ನೋಡ್ಕೊಂಡು ಬರೋಣ. ಸರ್, ನಾವು ಡಿವಾಸ್ ಅಭಿಮಾನಿಗಳು ಅಪ್ಪು ಸಾರ್ದು ಸ್ವಾಗತಕ್ಕೆ ತುಂಬಾ ಕಾಯ್ತಿದೀವಿ. ಹೊಸಪೇಟೆಯಿಂದ ಬರ್ತಾ ಇದಾರೆ ಅಂತಿನ್ನ. ಬಳ್ಳಾರಿಲಿ ಸುದೀಪ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ, ದರ್ಶನ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ. ಆದರೆ ಇದು ಆಂಧ್ರ ಗಡಿ ಭಾಗ ಆದ್ರಿಂದ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನು ಕಡಿಮೆ ಇಲ್ಲ. ಪುನೀತ್ ರಾಜ್ಕುಮಾರ್ ತುಂಬಾ ಬಳ್ಳಾರಿಲಿ ಹೈಯೆಸ್ಟ್ ಫ್ಯಾನ್ಸ್ ಅಂದ್ರೆ ಪುನೀತ್ ರಾಜ್ಕುಮಾರ್. ಎಸ್, ಕೇಳಿದ್ರಲ್ಲ, ಡಿ ಬಾಸ್ ಅಭಿಮಾನಿಯ ಅಪ್ಪು ಸರ್ ಅವರ ಮೇಲಿನ ಪ್ರೀತಿಯನ್ನ. ಇದೇ ರೀತಿ ಅಪ್ಪು ಸರ್ ಮೇಲೆ ಪ್ರೀತಿ ಅಭಿಮಾನವನ್ನು ತೋರಿಸುವ ಅದೆಷ್ಟೋ ದರ್ಶನ್ ಅಭಿಮಾನಿಗಳನ್ನು ನಾವು ಕಾಣ್ಬೋದು. ಅದೇ ರೀತಿ ದರ್ಶನ್ ಅವರನ್ನು ಪ್ರೀತಿಸುವ ಅದೆಷ್ಟೋ ರಾಜವಂಶದ ಅಭಿಮಾನಿಗಳಿದ್ದಾರೆ. ಈ ಬಗ್ಗೆ ಹೇಳ್ತಾ ಹೋದ್ರೆ ಸಮಯವೇ ಸಾಲದು. ಹೀಗಾಗಿಯೇ ಈ ಹಿಂದೆ ರಾಬರ್ಟ್ ತೆರೆ ಕಂಡಾಗ ಅಪ್ಪು ಸರ್ ಅಭಿಮಾನಿಗಳು ಬೆಂಬಲಿಸಿದ್ದು, ಅದೇ ರೀತಿ ಚಕ್ರವರ್ತಿ ರಾಜಕುಮಾರ ಸೇರಿದಂತೆ ದಚ್ಚು ಅಪ್ಪು ಸಿನಿಮಾಗಳು ತೆರೆ ಕಂಡಾಗ ಇಬ್ಬರ ಅಭಿಮಾನಿಗಳು ಪರಸ್ಪರ ಬೆಂಬಲಿಸಿದ್ದು. ಇದೀಗ ಅಪ್ಪು ಸರ್ನ ಯುವರತ್ನ ತೆರೆ ಕಾಣಲು ದಿನಗಣನೆ ಶುರುವಾಗಿದೆ. ಏಪ್ರಿಲ್ 1ರಂದು ದ್ವಿಭಾಷೆಯಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಪ್ರತಿಯೊಬ್ಬರು ಯುವರತ್ನ ಸಿನಿಮಾವನ್ನು ಮೊದಲ ದಿನವೇ ವೀಕ್ಷಿಸಿ ಬೆಂಬಲಿಸೋಣ. ಒಂದೊಳ್ಳೆ ಕನ್ನಡ ಸಿನಿಮಾವನ್ನು ಗೆಲ್ಲಿಸೋಣ. ಜೈ ಕರ್ನಾಟಕ, ಜೈ ಯುವರತ್ನ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.